ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿ ಒಂದು ಪುನಃ ಅನನಕಲು ಅಕ್ಕನಕಲು ಅಜ್ಜ ಅಜ್ಜನಕಲು ಆಮೆತೆಲ್ಲದಕ್ಕಲು ಈಮೆತೆಲ್ಲದಕ್ಕಲು ಬರಿತೆಲ್ಲದಕ್ಕಲು ನೋಡ್ತೆಲ್ಲದಕ್ಕಲು ಅಂಜನೆ ಟಿವಿನ ಎದುಡುಕಲು ಅಂತ ಪುನಕಲು ಬರಿಟುಕಲು ಅಂತ ಪುನಕಲು ನಡುಟುಕಲು ಅಂತ ಪುನಕಲು ಅಕ್ಕಲು ಮಕ್ಕಳು ನಿಗ್ಲಿನ ಮಾತೇರಲ್ಲ. ಈ ಒಂದು ಸೂಪರ್ ಸಿಂಗರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂದೊಂದಲ್ಲ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋದಕ್ಕೆ ನಮ್ಮ ಸ್ಪರ್ಧಿಗಳನ್ನು ವೇದಿಕೆಗೆ ಬರಮಾಡಿಕೊಂಡಾಯಿತು. ಸ್ಪರ್ಧಿಗಳನ್ನು ವೇದಿಕೆಗೆ ಬರಮಾಡಿಕೊಂಡ ನಂತರ ಸ್ಪರ್ಧಿಗಳು ಯಾವ ಥರ ಹಾಡಿದ್ದಾರೆ ಅಂತ ತೀರ್ಪು ನೀಡೋದಕ್ಕೆ ಸಂಗೀತ ಲೋಕದಲ್ಲಿ ಹೆಸರು ಗಳಿಸಿದಂಥ ಸಂಗೀತ ಲೋಕದ ದಿಗ್ಗಜರು ನಮ್ಮೊಂದಿಗೆ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಗುರುವಣ್ಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವರು ಹಿರಿಯರು, ಇವರು ನಮ್ಮೆಲ್ಲರಿಗೂ ಪ್ರಿಯರು. ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು. ಹಾಗೆ ತನ್ನ ಕೈಚಳಕದೊಂದಿಗೆ ಸಂಗೀತ ಲೋಕದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ನಿಮ್ಮೆಲ್ಲರ ಪ್ರೀತಿಯ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ತುಳುನಾಡಿನ ಹೆಸರನ್ನು ಜಿಲ್ಲೆಯವರ ರಾಷ್ಟ್ರಗಳಲ್ಲಿ ಬಹಳ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂಥ ಮಣಿಕಾಂತ್ ಕದ್ರಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಎಲ್ಲ ತೀರ್ಪುಗಾರರನ್ನು, ಪ್ರೀತಿಯ ತೀರ್ಪುಗಾರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಥಮ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ಧನ್ಯ ಉಡುಪಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಧನ್ಯ ಉಡುಪಿ. ಧನ್ಯ, ಹೇಳಿ ಸರ್. ಹೇಗಿದ್ದೀರಿ ಧನ್ಯ? ಸರ್, ನೀವು ಹೇಗಿದ್ದೀರಿ? ಓಹೋ, ದೇವ್ರ ದಯದಿಂದ ತುಂಬ ಚೆನ್ನಾಗಿದ್ದೀನಿ. ಯಾವ ಹಾಡು? ನವಿಲೇನು ಕುಣಿಬೇಕು. ನವಿಲೆ ನವಿಲೆ ನಲಿಪು ನವಿಲೆ. ನವಿಲೇನು. ಓಕೆ ಓಕೆ, ರೆಡಿ ಅಲ್ವಾ? ಆಲ್ ದಿ ಬೆಸ್ಟ್. ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು, ನವಿಲೇನು ಕುಣಿಬೇಕು. ಈಗ ಬಂತು ದಾರಿಗೆ.
ಕುಣಿಬೆ ಅದು ಮ್ಯೂಸಿಕ್ ಅದರಲ್ಲಿ ಇತ್ತಲ್ಲ, ಮ್ಯೂಸಿಕ್ ಕೂಡ ನೀವೇನು ಅದಕ್ಕೆ ಅದು ಇದೆ ಹಾಗೆ ಅದರಲ್ಲಿ. ಹಾಗೇನು ನಾನು ಅಲ್ಲಿ ಮ್ಯೂಸಿಕ್ ನಿಮಗೆ ಸ್ವಲ್ಪ ಕಡಿಮೆ ಅದು ಚೆನ್ನಾಗಿತ್ತು. ಆಮೇಲೆ 2 ಕೆಮ್ಮು ಅದರಲ್ಲಿ ಇತ್ತ ಬೇರೆ ತಂದಿದ್ದ ಹೊರಗಡೆಯಿಂದ? ಇಲ್ಲ ಸರ್, ಹಾಗೆ ಬಂದ. ಅದು ಬಂದದ ನಿಮಗೆ ಕೆಮ್ಮು? ಓಕೆ ಧನ್ಯ. 2 ಕೆಮ್ಮು ನನಗೆ ಕೇಳಿಸಿದ, ಅದಕ್ಕೆ ಜಡ್ಜಸ್ ಹತ್ರ ಕೇಳುವಲ್ಲ. ಧನ್ಯ ಓಕೆ ಸರ್. ರೆಡಿ ಅಲ್ವಾ? ಎಸ್. ಮಣಿಕಾಂತ್ ಕದ್ರಿ ಸರ್ ಜಿ. ಧನ್ಯ. ಎಸ್ ಸರ್, ಹೇಳಿ ಸರ್. ಅದೇ ಫಸ್ಟಿಗೆ ಅದು ಟ್ರ್ಯಾಕೆ ಆಗಿತ್ತಾ ಅಥವಾ ಕೆಮ್ಮು ಬಂದದ್ದ ಅಥವಾ ಕೆಮ್ಮು ಟ್ರ್ಯಾಕಲ್ಲಿ ಇದೆಯಾ ಸಾಂಗಲ್ಲಿ? ಕೆಮ್ಮಿಲ್ಲ ಸರ್, ಬಂತು. ಹೌದಾ? ಓಕೆ 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 ಸರಿ. ಅದೇ ಓವರ್ ಆಲ್ ವಾಟ್ ಐ ಫೆಲ್ಟ್ ಇಸ್ ಸಾಂಗ್ ಇದು, ಐ ಮೀನ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಇದೆಲ್ಲ ಚೆನ್ನಾಗಿದೆ. ಬಟ್ ಥ್ರೂ ಔಟು ಶ್ರುತಿ ತುಂಬಾ ಪ್ರಾಬ್ಲಮ್ ಇತ್ತು ಅಲ್ಲಿ, ಸೇರಲೇ ಇಲ್ಲ ಥ್ರೂ ಔಟು. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಬೆಟರ್. ಓಕೆ, ಗುಡ್ ಲಕ್ ಮಾ, ಗುಡ್ ಲಕ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮಣಿ ಸರ್. ಗುರುಜಿ. ಧನ್ಯ. ಎಸ್ ಸರ್. ದಿಸ್ ಇಸ್ ಅ ವೆರಿ ಎಕ್ಸ್ಪ್ರೆಸಿವ್ ಸಾಂಗ್. ಇದು ಆ್ಯಕ್ಚುಲಿ ಈ ಪ್ಯಾಟರ್ನ್ ಸಾಂಗು ದೇವರ ಮಗನಲ್ಲಿ ಇದು ಒಮ್ಮೆ ಬಂದಿತ್ತು ಆ ಟೈಮಲ್ಲಿ, ಅದಕ್ಕಿಂತ ಸ್ವಲ್ಪ ಮುಂಚೆ ಕಾಣುತ್ತಲ್ಲ. ದೇವರ ಮಗನಲ್ಲಿ ಇದೇ ಮುಟ್ಟಿದ ತಕ್ಷಣ ಒಂದು ಎಕ್ಸ್ಪ್ರೆಷನ್ ವಾಯ್ಸಲ್ಲಿ ಚೇಂಜ್ ಮಾಡೋದು, ಈ ಪ್ಯಾಟರ್ನ್ ಬಂದಿತ್ತು. ಇದು ಅದೇ ಸ್ಟೈಲಲ್ಲಿ ಸಿಂಗಿಂಗ್ ಶ್ರುತಿ ಸೇರಿಸಿ ಮಾಡೋದಂತ ಮಾಡಿತ್ತು. ಆ್ಯಕ್ಚುಲಿ ಇಟ್ ವಾಸ್ ವೆರಿ ನೈಸ್. ಆ್ಯಕ್ಚುಲಿ ಫಿಲ್ಮಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಸ್ ನಡೀತಾನೆ ಇರುತ್ತೆ. ಯಾಕೆಂದರೆ ಜಸ್ಟ್ ಒಂದು ಸಾಂಗ್ ಹಾಕೋ ಬದಲು ಏನೋ ಒಂದು ಎಕ್ಸ್ಪ್ರೆಷನ್ ಹಾಕೋಣ ಅಂತ. ಇದರಲ್ಲಿ ಶ್ರುತಿ ಅವರು ತುಂಬ ಚೆನ್ನಾಗಿ, ನೀವು ಹೇಳಿದಾಗ ಅವ್ರದ್ದು ತಲೆಯಲ್ಲಿ ಪಿಕ್ಚರ್ ಕಾಣ್ತಾ ಇತ್ತು. ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು. ಪಿಚ್ಚಿಂಗ್ ವಾಸ್ ಅನ್ ಇಶ್ಯೂ ಡೆಫಿನೆಟ್ಲಿ. ಪಿಚ್ಚಿಂಗ್ ಸ್ವಲ್ಪ ಯಾವುದು ಸೌಂಡಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಓಕೆ, ಯಾಕೆಂದರೆ ಒಮ್ಮೆ ಸ್ಟಾರ್ಟಿಂಗ್ ಒಮ್ಮೆ ಇಟ್ಕೊಂಡ್ರೆ ಇಡೀ ಸಾಂಗ್ ಗಟ್ಟಿ ಇರಬೇಕು. ಅದು ಸ್ವಲ್ಪ ಇಟ್ ಹ್ಯಾಪನ್ ಸಮ್ಟೈಮ್ಸ್. ಅದರ್ವೈಸ್ ಎಕ್ಸ್ಪ್ರೆಷನ್ ವೈಸ್ ಇಟ್ಸ್ ಕಮ್ ಔಟ್ ಗುಡ್. ಲೆಟ್ಸ್ ಸಿ. ಓಕೆ, ಎಸ್, ಥ್ಯಾಂಕ್ ಯು ಗುರೂಜಿ. ಮನೋಹರ್ ಸರ್. ಧನ್ಯ. ಎಸ್ ಸರ್. ಒಳ್ಳೆ ಧ್ವನಿ ಇದೆ ಅಮ್ಮ ನಿನಗೆ, ಒಳ್ಳೆ ವಾಯ್ಸ್ ಇದೆ. ಆದರೆ ಸಂಗೀತ ಅಭ್ಯಾಸ ಮಾಡಬೇಕಮ್ಮ. ಓಕೆ ಸರ್. ಸಂಗೀತ ಅಭ್ಯಾಸ ಚೆನ್ನಾಗಿ ಮಾಡಿ ಸ್ವರ ಪರಿಚಯ ಚೆನ್ನಾಗಿ ಆದಾಗ ಎಲ್ಲೂ ಅಪಸ್ವರ ಬರೋದಿಲ್ಲ. ಓಕೆ ಸರ್. ಇದ್ರಲ್ಲಿ ಏನಾಗಿದೆ, ಥ್ರೂಔಟು ಹೆಂಗೋ ಮ್ಯಾನೇಜ್ ಮಾಡಿದಾಗೆ ಮ್ಯಾನೇಜ್ ಮಾಡಿದ್ಯಾ ಚೆನ್ನಾಗಿ. ಆದರೆ ಅಲ್ಲಲ್ಲಿ ಪಿಚ್ಚಿಂಗ್ ಪ್ರಾಬ್ಲಮ್ ಇದೆ. ಅದನ್ನು ಸರಿಪಡಿಸ್ಕೋಬೇಕಾದ್ರೆ ಸಂಗೀತ ಕಲೀಲೇಬೇಕು. ಓಕೆ ಸರ್. ಸಂಗೀತ ಅಭ್ಯಾಸ ಮಾಡಮ್ಮ. ಒಳ್ಳೆ ಗುರುಗಳ ಗೈಡೆನ್ಸು ಮಾರ್ಗದರ್ಶನ ಬೇಕು. ಇಲ್ಲಾಂದರೆ ಸುಮ್ಮನೆ ಮಕ್ಕಿ ಕಲ್ತ್ರೆ ಅದು ಯೂಸ್ ಆಗೋದಿಲ್ಲ ಲೈಫಿಗೆ. ಓಕೆ ಸರ್. ಅದು ಸಂಗೀತ ಕಲಿಯಮ್ಮ. ಗುಡ್ ಲಕ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ರಾಜ್ಗೋಪಾಲ್ ಸರ್. ಧನ್ಯ. ಹೇಳಿ ಸರ್. ಎಲ್ಲ 3 ಜಡ್ಜಸ್ ಹೇಳಿ ಆಯಿತು. ನಾನು ಅದೇ ಹೇಳಬೇಕಂತಿದ್ದೆ, ಅದೆಲ್ಲ ಆಗಿಬಿಡ್ತು. ಮೇನ್ ಅಂದರೆ ಓವರಾಲ್ ಶ್ರುತಿದು ಪ್ರಾಬ್ಲಮ್ ಇತ್ತು. ಅಂದರೆ ಫಸ್ಟ್ ಬಿಗಿನಿಂಗ್ ಬರ್ತಾನೆ ಸ್ವಲ್ಪ ಪಿಚ್ಚಿಂಗ್ ಕಡಿಮೆ ಅಂತ ಅನಿಸ್ತಾ ಇತ್ತು. ಆಮೇಲೆ ನೋಡಿದರೆ ಫಸ್ಟ್ ಚರಣ ಸೆಕೆಂಡ್ ಚರಣ ತುಂಬ ಸ್ಕೇಲ್ ಔಟ್ ಆಗ್ತಾಯಿತ್ತು. ಅದೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಶ್ರುತಿ ಬಗ್ಗೆ. ತುಂಬ ಅದು ಇಟ್ಸ್ ಅ ಮೇಜರ್ ಪಾರ್ಟ್ ಅದೊಂದು. ಆಮೇಲೆ 3ನೇ ಚರಣಕ್ಕೆ ಬರ್ತಾಯಿತ್ತು. ಆಮೇಲೆ ಕಾಲ ಪ್ರಣಯ ಅಲ್ಲಿಯೂ ತಿರ್ಗಾ ಪಿಚ್ ಔಟು ಅದೆಲ್ಲ. ಮತ್ತು ನಾನಿನ ಅದೆಲ್ಲ ಟ್ರಾನ್ಸಿಷನ್ ಇದೆ, ಅದೆಲ್ಲ ಆಗಿ ಮತ್ತೆ ಪುನಃ ನಾನಿನ ಅಲ್ಲಿ ಬರ್ತದೆ. ಅದೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀರಿ. ಮತ್ತು ನಿಮ್ಮ ವಾಯ್ಸಲ್ಲಿ ಏನೋ ಒಂದು ಕ್ರೌಡ್ ಪಬ್ಲಿಕ್ ರೀಚ್ ಆಗೋ ಥರ ಒಂದು ಟೆಕ್ಸ್ಚರ್ ಇದೆ. ದಟ್ಸ್ ಗುಡ್. ಎಕ್ಸ್ಪ್ರೆಷನ್ನ ಚೆನ್ನಾಗಿ ಹಾಡ್ತೀರಿ. ಮೇಜರ್ ಥಿಂಗ್ ಯು ಹ್ಯಾವ್ ಟು ವರ್ಕ್ ಆನ್ ಅ ಪಿಚ್ಚಿಂಗ್. ಒಂದು ಶ್ರುತಿ ಇಟ್ಕೊಂಡು ಫಸ್ಟಿಗೆ ವಿದೌಟ್ ಟ್ರ್ಯಾಕ್ ಬರೀ ತಾನ್ಪುರ ಇಟ್ಕೊಂಡು ಯಾವ ಸ್ಕೇಲ್ ಇದೆ ಅಂತೆ ಹಾಗೆ ಹಾಡಿ, ಇಲ್ಲಾಂದರೆ ಶ್ರುತಿ ಪೆಟ್ಟಿಗೆನ ಇಟ್ಕೊಂಡು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ದ್ಯಾಟ್ ಒಮ್ಮೆ ಗ್ರೂವ್ ಕರೆಕ್ಟ್ ಶ್ರುತಿ ಕರೆಕ್ಟಾಗಿ ಕೂತಂದರೆ ಆಮೇಲೆ ಆರಾಮಾಗಿ ಆಡ್ಬೋದು. ವೆರಿ ಗುಡ್ ಸಾಂಗ್ ಇದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಹೆಂಗೆ ಧನ್ಯ ಅವರೇ, ಧನ್ಯರಾದ್ರ? ನನಗೆ ಅನಿಸ್ತು ಶ್ರುತಿ ಅಲ್ಲೆಲ್ಲ ಹೋಗ್ತಿತ್ತು ಅಂತೇಳಿ. ಅಂದರೆ ತುಂಬ ಕಡೆ ಹೋಗಿದೆ ಶ್ರುತಿ, ಗೊತ್ತಾಗ್ತಿತ್ತು ಸರ್. ಅದು ಸರಿ ಮಾಡ್ಕೊಳ್ತೀನಿ ಸರ್. ಹೆಂಗೆ ಅನಿಸ್ತು ಈ ಒಂದು ವೇದಿಕೆಯಲ್ಲಿ ಹಾಡಿ? ಇಲ್ಲಿವರೆಗೆ ಬಂದಿದ್ದೆ ತುಂಬ ಖುಷಿ ಆಯ್ತು. ಅಂದರೆ ಇಷ್ಟು ದೊಡ್ಡ ಜಡ್ಜಸ್ನವ್ರ ಎದುರಿಗೆಲ್ಲ ಹಾಡಿ ಅಭ್ಯಾಸನೇ ಇರಲಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್. ಖುಷಿ ಆಯಿತು. ಓಕೆ ಧನ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮ್ಮ ಸೂಪರ್ ಸಿಂಗರ್ ಓಕೆ ವೀಕ್ಷಕರೇ, ಈ ಸಂಚಿಕೆಯ ಕಡೆಯ ಸ್ಪರ್ಧಿ ಶೋಧನ್ ಶೆಡಿ. ಪ್ಲೀಸ್ ವೆಲ್ಕಮ್ ದ ಸ್ಟೇಜ್ ಶೋಧನ್ ಶೆಡಿ.
ಬನ್ನಿ ಶೋಧನ್ ಅವರೇ. ಸರ್ ನಮಸ್ತೆ. ಏನು ಮಾಡ್ಕೊಂಡಿದ್ದೀರಿ ಶೋಧನ್ ಅವರೇ ನೀವು? ನಾನು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದೇನೆ, ಮ್ಯಾಂಗ್ಳೂರು. ಓ, ಏರ್ಪೋರ್ಟಲ್ಲಿ ಶೋಧನೆ ಮಾಡ್ತಾ ಇದ್ದೀರಾ? ಶೋಧನೆ ಇಲ್ಲ, 1 year ಆಗಿದ್ದಷ್ಟು ಇನ್ನು ಮಾಡ್ಬೇಕು ಶೋಧನೆ. ಓಕೆ ಓಕೆ. ಯಾವ ಸಾಂಗನ್ನು ಹಾಡಬೇಕಂತ ಇದ್ದೀರಾ? ಇದು ನಾನು ನನ್ನ ಹೆಂಡತಿ ಚಿತ್ರದ್ದು, ಯಾರು ನೀನು ರೋಜಾ ಹೂವು. ನೀವು ನಿಮ್ಮ ಹೆಂಡತಿ ಇಬ್ಬರು ಅಲ್ಲ, ಆ ಫಿಲ್ಮ್ ಇದು ಅದರದ್ದು. ಓಕೆ ಓಕೆ ಶೋಧನ್ ಅವರೇ, ಆಲ್ ದಿ ಬೆಸ್ಟ್ ನಿಮಗೆ. ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಅರೆ ರವ ಪಾಪ ರವ ಪಾಪ ರವ ಪಾಪ ರವ ಪಾಪ ರವ ಪಾಪ ರವ ಪಾಪ ಜಾಲಿ ಮಾಡು ಲೈಫಲಿ. ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕದಿಮ ಕಳ್ಳ ನಾನು, ಪ್ರಳಯ ಅಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಂಬ ಲಾವಣಿ ರಾಕೆಟ್ನಲ್ಲಿ, ತೇಲಿ ಹಾಡೋ ಪ್ರೇಮಿ ನಾನು. ಶಬಬ್ಬ ಪರ ಪಪ ಪರ ಪಪ ಪರ ಪಪ ಪರ ಪಪ ಪರ ಪರ ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ
ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. La 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 hey la 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 ha da 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 ra ba ba ra ba ba ra ba ba ba. Yes, ಭಾರಿ ಖುಷಿ ನಿಂಗೆ ಶೋಧನ್ ಅವರೇ. ಅದು ಎಲ್ಲಿ ನೀವು ಶೋಧ ಮಾಡಿದ್ದು? ರಪ ನೀವು ರಪ ಪಾಡಿದ ಸಾಂಗ್ ಹಿಡಿತು ಐಟ್ ಇತ್ತನೇನು ಬನ್ನಿ ಯಾ ನೀರು ಸಾಂಗ್ ಬೇಗ ರಪ ಮುಗಿಡು ರಪ ಅಂಚ ರಪ್ಪ ಮುಗಿ ಪುಗ ನಿನ್ನೆ ಪುಗಲು ಜಡ್ಜಸ್ ಮಕ್ಳಿಗೆಲ್ಲ ತೊಂದರೆ ಬಲ್ಲಿ ರಪ ಅಂಚತ್ತ ಐಟೆ ಉಂಡದೆ ಓಕೆ ಅಂಜನ ನಮ್ಮ ರಪಕ್ಕೆ ಎಸ್ ಗುರುಜಿ ಸರ್. Shodhan, yeah. Sir. It's a lovely song selection. I think stage shows ಒಂದು ಎಡ್ಡೆ ವರ್ಕೌಟ್ ಆಪೇನು ಸಾಂಗು ಮಾತಾಡಲ್ಲ ಹೊರಕ್ಕೆ ಸಾಂಗ್ ಪಂಡಿಗೆ ಬೇಟಿಗೆ ಡ್ಯಾನ್ಸ್ ಮಲ್ಪೇರು ಒಂದಿಟ್ಟು ಬೇಸಿಕಲಿ ಕೂಡ ಆ್ಯಕ್ಚುಲಿ ಶ್ರುತಿ ಪೂರ ಸಾಧಾರಣ ಫಸ್ಟ್ ಚರಣ ಅಂತ ಪೋಂಡು ಅವುನ್ನ ಇಟ್ ವಾಸ್ ಪ್ರಿಟಿ ಡೀಸೆಂಟ್. ಆಟಿಟ್ಯೂಡ್ ಪನ್ಪಿನ ಒಂದು ಮಿಸ್ಸಿಂಗ್ ತೋಜಿಂಡು, ಅದರ್ವೈಸ್ ಸಿಂಗಿಂಗ್ ವಾಸ್ ಗುಡ್. ವಾಟ್ ಈಸ್ ಆಟಿಟ್ಯೂಡ್? ಎಕ್ಸ್ಪ್ರೆಷನ್ ಇದೊಂಜಿ ಸಿಂಗರ್ಸ್ ಒಂದು ಉಪ್ಪೇರು, ಈ ರಾಕ್ ಸಿಂಗರ್ಸ್ ಒಂದು ಉಪ್ಪೇರು, ಗೊತ್ತಾಯ್ತು ಸರ್. ರಾಕ್ ಶೋಡು ಎಂಚ ಸಿಂಗರ್ಸ್ ಉಪ್ಪೇರು. ಗೊತ್ತಾಯ್ತು. ಥ್ರೋ ಮಲ್ಪನ ಸ್ಟೈಲ್ ಹ್ಯಾಸ್ ಟು ಬಿ ಅ ಲಿಟಲ್ ಬಿಟ್ ಒಂತೆ ಜಾಸ್ತಿ ತನ್ನ ಪೊರ್ಲಿತದು. ಅದರ್ವೈಸ್ ಸಿಂಗಿಂಗ್ ಮಾಡಾಗಿತ್ತ ಶ್ರುತಿ ಅವು ಬಿಡ್ನ ಈ ಸಾಂಗ್ ಬೇತೆ ಪನ್ಪೇನೆ ಒಂದು ಪೂರ ಎಕ್ಸ್ಟ್ರಾ ಪೋಂದೇ ಪೋಣು. ಸೊ ಯಾರೇ ನೀನು ಅದತ್ತ ಈವನ್ ಥ್ರೋ ಆಫ್ ದ ವಾಯ್ಸ್ ಅತ್ತ ಯಾರೇ ನೀನು ಒಂದಲ್ಲ ಯಾರೇ ನೀನು ಯಾರೇ ನೀನು ಬಂದ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚಲುವೆ. ಹೇಳೆ ಪುರ ಉಂಡದ ಒಂದು ಸ್ಟೈಲ್ ಬರೋಡು ಒಂದು ಆ್ಯಕ್ಚುಲಿ ಹೇಳೆ ಓ ಚೆಲುವೆ ಚೆಲುವಿನ ಅವು ಚೆಲುವಿನ ಅವು ಥ್ರೋ ಆಟಿಟ್ಯೂಡ್ ಉಂಡದ ಎಸ್ ಪಿ ಭಾರಿ ಶೋ ಕೊಡು ಮಲ್ದೇರು ಸೌಗನ್ ಅವು ದಂಗ್ ದಂಗ್ ದ ಅವು ಪೋನಾಗ ಇಟ್ ಹಸ್ ಗಾಟ್ ಎ ಆಟಿಟ್ಯೂಡ್ ಡೈರೆಕ್ಟ್ ರಿದಮ್ ದ ಉಲೈ ಕುಲ್ಲುಂಡು ವಾಯ್ಸ್ ಪೋಸ್ ಪಕ್ಕ ಕುಲ್ಲುಂಡು. ಸೌಗಂಧ ಒಂದುಲವೇ ಸೌಗಂಧ ಅವಲ ಶ್ರುತಿ ಕರೆಕ್ಟು ತಾಳ ಕರೆಕ್ಟ್ ಬಟ್ ಆಟಿಟ್ಯೂಡ್ ಆ್ಯಂಡ್ ಥ್ರೋ ಆಫ್ ದ ಸಾಂಗ್ ಅದ ಆ ಪವರ್ ಸಾಂಗ್ಸ್ಗೆ ಐ ಥಿಂಕ್ ದಟ್ ವಾಸ್ ಮಿಸ್ಸಿಂಗ್. ಅಬೌಟ್ ದನ್ ಸಿಂಗಿಂಗ್ ವಾಸ್ ಐ ಥಿಂಕ್ ಐ ಫೆಲ್ಟ್ ಇಟ್ ವಾಸ್ ಓಕೆ. ಪವರ್ ಡ್ಯಾನ್ಸ್ ಸಾಂಗ್ಸ್ಗೆ ಐ ಥಿಂಕ್ ಒನ್ ದಟ್ಸ್ ಎ ಮಲ್ಲ ಪ್ಲಸ್. I think a little work on all different Pranamata, you have to work on all all genres of song. Okay ma. Thank you sir. Yes, thank you Guruji. V Manohar sir. ಶೋಧನ್ ಸರ್ ಅಂತೆ ಸಂಗೀತ ಕಲ್ತಂಡ ನಲ್ಲ ಶೋಕುಡೆ ದಾವ ಪಂಡನ ಸ್ಟೈಲ್ ಪೂರ ಎಡ್ಡೆ ಆತಂಡೆ ಎಡ್ಡೆ ಸಾಂಗ್ ಸೆಲೆಕ್ಷನ್ ಅಂಡ ಒಂಚೂರು ಅವಳು ಒಂಚೂರು ಸ್ವರ ಆತಂಡೆ ಓಕೆ ಪೂರ ಎಡ್ಡೆ ಆತಂಡೆ. ಓಕೆಪ್ಪ ಗುಡ್ ಲಕ್. ಥ್ಯಾಂಕ್ ಯು ಸರ್. ಬಗಂಕ ಸರ್ನ ಡ್ಯಾನ್ಸ್ ಖುಷಿ ಅಂಡ ಐಕ್ ಯಾರೇ ನೀನು ಇಂಚ ಮಲ್ತಾರ ಇರೇನು ತೂಯಿ ನಿಮ್ಮ ಊರೆಲ್ಲ ಮಗುಲು ಸ್ಟೆಪ್ ಪಾಡ್ನಿಂದೆ ಲೆಕ್ಕ ಆಕ್ಲಿ ಪೂರ ತೂತಾರೆ ಅಂದು ಅಂದಾಕ್ಲಿ ಭಾರಿ ಖುಷಿ ಅಂಡಿರ್ ಒಂಜಿ ಆ ಸ್ಟೆಪ್ ಕೇಂದು ಬೇರೆ ಒಂಜಿ ಸೀದಾ ಲಕ್ಕೊಂದು ಪೋಪನ್ ಇಟ್ಟಿದ್ದೀರ ಆ ನಮ್ಮನೆ ನಲಿಪುನ ಅವೇ ಅವೇ ಇಡೇನೆ ಬರ್ಪೇರು ನಿನ್ನೆ ಅರ್ನ ಸ್ಟೆಪ್ ಖುಷಿ ಆತನು ಅದೇ ಪಂಡೆ. ಎಸ್ ಶೋಕ ಕ್ಲಾಪ್ ಕೊರ್ಲೇರೀಗ ಆ ಶೋಕದ ಸ್ಟೆಪ್ ಪಡ್ಬೇಕು ಹೆಂಗ್ಲ ಇಡೀ ಮೂಲು ಕಂಟೆಸ್ಟೆಂಟ್ನಾಗ್ಲೇನು ಲಕ್ಕ ಇನ್ನೇ ಇರುವಂಚ ಅಂಚ ಅದು ಥ್ಯಾಂಕ್ ಯು ಸರ್. ಇದು ನಮ್ಮ ನೆಕ್ಸ್ಟ್ ರಾಜ್ಗೋಪಾಲ್ ಸರ್. ಶೋಧನ್ ಸರ್ ಗುರು ಸರ್ ಮಾಡ್ಲೆಕ್ಕ ಅವ್ರು ಹೇಳಿದಾಗೆ ಸಾಂಗ್ದ ಎನರ್ಜಿ, ಆ ವೋಕಲ್ ಎನರ್ಜಿ ಇದೆಯಲ್ಲ ಅದು SP ನಮ್ಮ ತಲೆ ಅವ್ರದ್ದೇ ಅದು ಕೇಳಿ 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 ಆ ಎನರ್ಜಿ ಇದೆ, ದಟ್ ವಾಸ್ ಮಿಸ್ಸಿಂಗ್ ಅಂತ ನನಗೂ ಅನಿಸಿತು. ಸೇಮ್ ಥಿಂಗ್ ಅವರು ಹೇಳಿದರು. ಆಮೇಲೆ ಪಿಚ್ಚಿಂಗ್ ಜಾಲಿ ಜಾಲಿ ಮಾಡು ಲೈಫಲ್ಲಿ ಅದೆಲ್ಲ ತುಂಬ ಔಟ್ ಅಂದರೆ ಮೇಜರ್ ತುಂಬ ಕಡೆ ಅಲ್ಲಿ ಇಲ್ಲಿ ಎಲ್ಲ ಶ್ರುತಿ ಹೋಗ್ತಾ ಇತ್ತು. ಆಮೇಲೆ ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು ಅಲ್ಲೆಲ್ಲ
ಆ ಕರೆಕ್ಟ್ ನೋಟಿಗೆ ಶ್ರುತಿ ಸೇರ್ತಾ ಇರಲಿಲ್ಲ. ಮೇಯ್ನ್ ಶ್ರುತಿ ಅದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಬಟ್ ಅದೇ ಈ ಸಾಂಗಿಗೆ ಬೇಕಾದ ಎನರ್ಜಿ ವಾಸ್ ಮಿಸ್ಸಿಂಗ್. ನೀಟಾಗಿದೆ. ಓವರಾಲ್ ಸ್ಟ್ರಕ್ಚರ್ ಕೇಳಿದಾಗ ಚೆನ್ನಾಗಿದೆ ಅಂತ, ಬಟ್ ಡಿಟೇಲಿಂಗ್ ನೋಡಿದಾಗ ಅಲ್ಲಲ್ಲಿ ಫ್ಲಾಸ್ ಎಲ್ಲ ಸಿಗ್ತಾಯಿತ್ತು. ವಿಲ್ ಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸರ್. ಮಣಿಕಾಂತ್ ಕದ್ರಿ ಸರ್. ಶೋಧನ್ ಸರ್ ಯಾ ಓವರಾಲ್ ಯು ಹ್ಯಾಡ್ ಯುವರ್ ಓನ್ ಸ್ಟೈಲ್ ಟು ದ ಸಾಂಗ್. ನಿಂದೆ ಒಂದು ಸ್ಟೈಲಲ್ಲಿ ಹಾಡಿದೆ ಅದನ್ನು, ಚೆನ್ನಾಗಿತ್ತು. ಒಂದೆರಡು ಕಡೆ ಪಿಚ್ ಅಷ್ಟೇ. ಕಾನ್ಸಂಟ್ರೇಟ್ ಮೋರ್. ಚೆನ್ನಾಗಿ ಹಾಡ್ತೀಯ, ನ್ಯಾಚುರಲ್ ವಾಯ್ಸ್ ಇದೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಎಲ್ಲರೂ ಡ್ಯಾನ್ಸ್ ಮಾಡಿದರು, ಸರನ್ನು ಸೇರಿ ಡ್ಯಾನ್ಸ್ ಮಾಡಿದರೆ ಒಂದು ಜೋಶಲ್ಲಿ ಹಾಡಿದ್ದೀರಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಅದೇ ನಂಗೆ ಗೊತ್ತಿರಲಿಲ್ಲ ಈ ಟೈಮಲ್ಲಿ ಎಂತ ಜೋಶ್ ಆಗ್ತದೋ ಇಲ್ವ ಅಂತ. ಮತ್ತು ಸೇಮ್ ವಾಯ್ಸ್ ಬರ್ತದೆ ಇಲ್ಲೋ ಗೊತ್ತಿಲ್ಲ, ಮೈಕ್ ಹಿಡಿದ್ಮೇಲೆ ಗೊತ್ತಾಗಿತ್ತು. ಸ್ವಲ್ಪ ಬಂತು, ಪ್ರಾಕ್ಟೀಸ್ ಮಾಡ್ದಂಗೆ ಬರ್ತದೆ ಇಲ್ಲೋ ಗೊತ್ತಿರಲಿಲ್ಲ. ಬಂದಾಗ ಬೆಳಗ್ಗೆ 9 ಗಂಟೆ ಬಂತಿದ್ದೆ, ಮತ್ತು ಹಾಗೆ ಅಂದ್ಕೊಂಡಿದ್ದೆಲ್ಲ ಹೋಗ್ತದೆ ಅಂತ. ದೇವರಿದ್ದಾರೆ, ಯಾವತ್ತೂ ಕೈ ಬಿಡೋದಿಲ್ಲ. ನಿಮಗೆ ಜೋಶು ಸಿಗುತ್ತೆ, ಜ್ಯೂಸು ಸಿಗುತ್ತೆ. ಖಂಡಿತ. ಓಕೆ, ಆಲ್ ದಿ ಬೆಸ್ಟ್ ಶೋಧನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ ಈ ಸಂಚಿಕೆಯ 5 ಜನ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಇದರಲ್ಲಿ 2 ಸೆಲೆಕ್ಟ್ ಆಗ್ತಾರೆ, 2 ಡೇಂಜರ್ ಝೋನಿಗೆ ಹೋಗ್ತಾರೆ, 1 ಎಲಿಮಿನೇಟ್ ಆಗ್ತಾರೆ. ಯಾರೆಲ್ಲ ಏನೆಲ್ಲ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗ ಜಡ್ಜಸ್ಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ, ಎದುರುಗಡೆ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ಹೇಗೆ ಹಾಡಿದ್ದೀರಂತ ನಿಮಗೆ ಗೊತ್ತಿದೆ. ಸೊ ಇವಾಗ ಜಡ್ಜ್ಮೆಂಟ್ ರಿಸಲ್ಟ್ ಬರುತ್ತೆ ನಿಮ್ಮದು. ಏನು ಮಾಡಿದ್ದೀರಾ, ಏನು ಆಗುತ್ತೆ ಅಂತ ಭಯ ಆಗ್ತಾ ಇದೆಯಾ? क्या हो रहा है दिल में भैया? दिल में धड़क धड़क हो रहा है? डर तो लगता है. हाँ, थोड़ा डर हो रहा है. हाँ, डर हो रहा है. अभी चिंता मत करो. अभी हम लोग उधर सुन के क्या हो जाएगा पूछेगा. ठीक है? ಹಲೋ, ನಿಮಗೆಲ್ಲ ತೊಂದರೆ ಇಲ್ಲಲ್ಲ? ಕೇಳೋಲ್ಲ? ಎಸ್, ಓವರ್ ಟು ಜಡ್ಜಸ್. Fifth group of the last round. ನೈನಾ ಐ ಥಿಂಕ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಹೋಗ್ತಾ ಬಂದು ನೈನಾ ಯಾರು ಹೂಸ್ ಇನ್ ದ ಡೇಂಜರ್ ಝೋನ್ ಅಂತ ಹೇಳಿಬಿಡಿ. ಅದೇ ಯಾರು ಔಟ್ ಆಗ್ತಾ ಇದ್ದಾರೆ, ಜಸ್ಟ್ ಯುವರ್ ನಿಮ್ಮ ಐಡಿಯಾ. ಸರ್, ನಾನು ಟೀಚರ್. ಇಷ್ಟು ಕಷ್ಟದ ಪ್ರಶ್ನೆ ನೋಡಲಿಲ್ಲ, ಕೇಳಲಿಲ್ಲ. ಯಾವುದು? ಅವರು ಟೀಚರ್ ಅಂತೆ. ನೀವು ಪ್ರಶ್ನೆ ಕೇಳಿ ಅಭ್ಯಾಸ, ಪ್ರಶ್ನೆ ತಗೊಂಡು ಅಭ್ಯಾಸ ಇಲ್ವಾ? ಇಷ್ಟು ಕಷ್ಟದ್ದು. ಹಾಂ, ಇಷ್ಟು ಕಷ್ಟದ್ದು. ಈಗೇನು ಕಷ್ಟ ಇದೆ? ಈಗ ನಮಗೇನು ಕೆಲಸ ಮತ್ತೆ? ನಮಗಂದ್ರೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಇಡೀ ದಿವಸ 1 ರೌಂಡ್ ಅಲ್ಲ, 5 ರೌಂಡ್ 5 ಸಲ ಕಷ್ಟ ಇದೆಯಲ್ಲ. ಇಲ್ಲ ಆಮೇಲೆ ಕೂತ್ಕೊಂಡೆ, ಅಯ್ಯೋ ಅವ್ರಿಗೇನು ಗೊತ್ತು, ನಾನು ಚೆನ್ನಾಗಿ ಆಡಿದ್ದೀನಿ, ಅವ್ರಿಗೆ ಬುದ್ಧಿ ಇಲ್ಲ, ನಮ್ಮನ್ನು ನಮಗೆ ಈ ಥರ ಹೇಳಿದ್ರು ಅಂತ ಹೇಳ್ಬೋದು. ಆ ಕಡೆ ಹೋದ ತಕ್ಷಣ ಅವ್ರಿಗೆ ಕೂತ್ಕೊಂಡು ಅವ್ರಿಗೆ ಬುದ್ಧಿ ಇಲ್ಲ, ಅವರಿಗೆ ಏನು ಮಾಡ್ಬೇಕು ಕೇಳಬೇಕು, ಒಂದು ದಿವಸ ಬರುತ್ತೆ ನೋಡ್ಕೋತೀವಿ ಅಂತ. ಇಲ್ವಲ್ಲ? ಸಿಂಪಲ್. ಯಾರೋ ಈಗ ನೀವು ಟೀಚರ್ ಅಲ್ವಾ, ಟೀಚರ್ ಯಾವ್ದು ಸತ್ಯ ಹೇಳೋದು ಅವ್ರಿಗೆ ಗೊತ್ತಿರುತ್ತೆ, ಟೀಚರಿಗೆ ಗೊತ್ತಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಈಗ ಇದರಲ್ಲಿ ಯಾರು ಸರಿ ಯಾರು ತಪ್ಪು, ಯಾರನ್ನು ಡೇಂಜರ್ಗೆ ಹಾಕೋದು, ಯಾರನ್ನು ಒಳಗೆ ಹಾಕೋದು, ಯಾರನ್ನು ಹೊರಗಡೆ ಹಾಕೋದು. ಟೀಚರ್ ಹೆದರಬೇಡಿ, ಇದೆಲ್ಲ ನಮ್ಮ ಮಕ್ಕಳೇ, ನಮ್ಮ ಸ್ಕೂಲಿ. ಸರ್, ಕಷ್ಟ ಅಲ್ಲ, ಕಷ್ಟ ಗೊತ್ತು, ನಮಗೂ ಕಷ್ಟ ಇತ್ತು. ಇಲ್ಲಿ ಕಷ್ಟ ಅಲ್ಲ, ಸತ್ಯ ಇಂಪಾರ್ಟೆಂಟ್. ಅಲ್ಲಿ ಯಾವುದೋ ಹಿಂದ್ಗಡೆ ಬೋರ್ಡ್ ಇತ್ತಲ್ಲ, ಸತ್ಯ ಏನದು? ಸತ್ಯನಾಥ್ ಸ್ಟೋರ್. ಹಾಂ, ಅದು ಇಂಪಾರ್ಟೆಂಟ್. ಇಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ಟೀಚರ್ ಹೇಳಿ ಟೀಚರ್. ಹೇಳಿ ಟೀಚರ್. ಟೀಚರ್ ಬಿಟ್ಟ ಬದ್ದು ತುಂಬಿರಿ. ಅವರು ಸೆಲೆಕ್ಟ್ ಆಗ್ಬೋದು. ಮಮತಾ ಹಾಂ ಸೆಲೆಕ್ಟ್ ಆಗ್ತಾರೆ, ಆಗ್ಬಹುದು. ಹಾಂ, ಆಮೇಲೆ ನೀವು ಬೇಡ ಸೆಲೆಕ್ಟ್ ಆಗೋದು? ಹಾಂ, ಬೇಕಾ? ಓಕೆ. ಟೀಚರಿಗೆ ಸಂಬಳ ಬರ್ತದೆ, ಅದಕ್ಕೆ ಅವರು ಬೇಡ. ಓಕೆ, ಈಗ ಡೇಂಜರ್ ಝೋನ್ ಯಾರು? ಹಾಂ,
ಬೇರೆ ಯಾರು ಟೀಚರ್ ಪೋಡಿ ಹೊಡ್ಚಿ ಟೀಚರ್ ದಾಲ ಮಲ್ಪುಜಾರಕಲು ಪೋಡಿ ಹೊಡ್ಚಿ ಅನ್ನಲ್ಲ ಮಲ್ಲು ಅವರು ಓಕೆ ಶೋಧನ್ ಶಿಷ್ಟ ಶೋಧನ್ ಓಕೆ ಆಮೇಲೆ ನಮ್ಮ ಹನೀಫ್ ಅವರು ಡೌಟು ಔಟು ಓಕೆ ನಯನ ಮತ್ತೆ ಕೇಳೋಗೋಣ. ಸೊ ನಯನ ಮತ್ತು ಮಮತಾ ಇವರಿಬ್ಬರು ಸೇಫ್ ಆಗಿದ್ದಾರೆ. Super singer. I think ಧನ್ಯ ಇವತ್ತು ಐ ಥಿಂಕ್ ನಮ್ಮ ರೌಂಡಲ್ಲಿ ದಿಸ್ ವಿಲ್ ಬಿ ಯುವರ್ ಲಾಸ್ಟ್ ರೌಂಡ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡಿವರ್ಸ್. ಮತ್ತೆ ಸಿಗೋಣ. ಹನೀಫ್ ಆ್ಯಂಡ್ ಶೋಧನ್, ಯು ಆರ್ ಬೋತ್ ಇನ್ ದ ಡೇಂಜರ್ ಝೋನ್ ನಾವು. ಥ್ಯಾಂಕ್ ಯು ಸೋ ಮಚ್. ಕಮ್ ದಿಸ್ ಧನ್ಯ, ಏನನ್ನಿಸ್ತು ಟೋಟಲ್ ಹೌಸ್ ಜರ್ನಿ? ತುಂಬ ಖುಷಿ ಆಯ್ತು ಸರ್. ಅಂದರೆ ಇಲ್ಲಿವರೆಗೆ ಬರ್ತೇನೆ ಅಂತ ಎಣಿಸ್ಕೊಂಡಿರಲಿಲ್ಲ. ಆಡಿಷನ್, ಮೆಗಾ ಆಡಿಷನ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಈಗ ಥರ್ಡ್ ರೌಂಡ್ ತನಕ ಬಂದಿದ್ದೇನೆ. ಇನ್ನೂ ಜಾಸ್ತಿ ನಾನು ಕಲಿಬೇಕಿದೆ ಸರ್. ಇನ್ನು ಮುಂದೆ ಹೋಗಬೇಕಾದ್ರೆ ಎಷ್ಟು ಸಾಕಾಗಲ್ಲ, ಇನ್ನೂ ಕಲಿಬೇಕು. ಸೊ ನಾನು ಕಲಿತೇನೆ ಸರ್, ಕಲಿತು ಮತ್ತೆ ಬರ್ತೇನೆ. ರೈಟ್, ಆಲ್ ದಿ ಬೆಸ್ಟ್ ಮಾ. ಥ್ಯಾಂಕ್ ಯು ಸರ್. ಎಸ್ ಧನ್ಯ, ಆಲ್ ದಿ ಬೆಸ್ಟ್. ನಿಮಗೆ ದೇವರು ಆಯುರಾರೋಗ್ಯ ಭಾಗ್ಯ ಸುಸಂಪತ್ತನ್ನು ಕರುಣಿಸಲಿ. ಬರುವಂಥ ಕಷ್ಟ ನಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ. ಓಕೆ, ಹಾಡ್ತಾ ಹೋಗಿ, ಹಾಡ್ತಾ ಇರಿ, ಯಾವಾಗಲೂ ನಗ್ನಗ್ತಾ ಇರಿ. ಮಂಜು ದೇವಸ್ಥಾನ ಇರ್ತಾರೆ ಇದೆಯಾ ಮನಸ್ಸು ಅಂತೆ ಮಧ್ಯಾಹ್ನ. ಓಕೆ, ದೇವ್ರು ಒಳ್ಳೇದು ಮಾಡಲಿ ಅಮ್ಮ, ಆಯ್ತಾ? ಓಕೆ, ಆಲ್ ದಿ ಬೆಸ್ಟ್. ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ, ಒಬ್ಬರು ನಮ್ಮನ್ನು ಬಿಟ್ಟು ಇಲ್ಲಿಗೆ ಜರ್ನಿ ಮುಗಿಸಿದ್ದಾರೆ. ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಟೇಕ್ ಕೇರ್, ಬಾಯ್. ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು Sun Premium Refined Sunflower Oil, Family Star. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು